ಶೆಟ್ಟಿ ಅಭಿನಯದ ಚಲನಚಿತ್ರ 777 ಚಾರ್ಲಿ ಎರಡನೇ ವಾರದಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದೆ. ಉತ್ತಮ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬ್ಲಾಸ್ಟರ್ ಸಿನಿಮಾ ಎನಿಸಿಕೊಂಡಿದೆ. ಈ ಸಿನಿಮಾ ಬಿಡುಗಡೆಯಾದ ಮೊದಲ ವಾರದಲ್ಲೇ ಉತ್ತಮ ಪ್ರದರ್ಶನ ನೀಡಿದ್ದು, ಈಗಲೂ ಅದರ ನಾಗಾಲೋಟ ಮುಂದುವರೆದಿದೆ. ಸಿನಿಮಾ ಎರಡನೇ ವಾರದ ಮೊದಲ 2 ದಿನಗಳಲ್ಲಿ 9 ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದು, ಈ ವಾರ ಹೆಚ್ಚಿನ ಗಳಿಕೆ ಮಾಡುವ ನಿರೀಕ್ಷೆ ಇದೆ. ಮೊದಲನೇ ವಾರ 34.50 ಕೋಟಿ ರೂಪಾಯಿ, ಎರಡನೇ ಶುಕ್ರವಾರ 3.25 ಕೋಟಿ ರೂಪಾಯಿ, ಎರಡನೇ ಶನಿವಾರ 5.75 ಕೋಟಿ ರೂಪಾಯಿ. ಚಾರ್ಲಿ ಸಿನಿಮಾ ಕರ್ನಾಟಕದಲ್ಲಿ ಉತ್ತಮ ಗಳಿಕೆ ಮಾಡಿದೆ. ಕರ್ನಾಟಕದ ಹೊರಗೆ ಅಂದರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಳ್ಳೆಯ ಪ್ರದರ್ಶನ ಕಾಣುತ್ತಿದೆ. ಈಗಾಗಲೇ ಬಿಡುಗಡೆಯಾದ ಒಂದು ವಾರದಲ್ಲಿ ಚಾರ್ಲಿ ಸಿನಿಮಾ 50 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು. ಆದರೆ ಹಿಂದಿ ಆವೃತ್ತಿಯ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇದೆ. ಇನ್ನು ಚಾರ್ಲಿ ಸಿನಿಮಾದ ಕ್ರೇಜ್ ಕರ್ನಾಟಕದಲ್ಲಿ ಮುಗಿದಿಲ್ಲ. ಈ ವೀಕೆಂಡ್ನಲ್ಲಿ ಕಲೆಕ್ಷನ್ ಸ್ವಲ್ಪ ಹೆಚ್ಚಾಗಿದೆ. ಈಗಾಗಲೇ ಸಕ್ಸಸ್ ಕಂಡಿರುವ ಚಾರ್ಲಿ ಬೇಟೆ ಮುಂದುವರೆದಿದ್ದು, ಇನ್ನಷ್ಟು ಒಳ್ಳೆಯ ಕಲೆಕ್ಷನ್ ನಿರೀಕ್ಷೆ ಇದೆ. ಈ ಸಿನಿಮಾವನ್ನು ಪ್ರತಿಯೊಬ್ಬರು ಮೆಚ್ಚಿಕೊಂಡಿದ್ದು, ನೋಡಿದವರೆಲ್ಲ ಭಾವುಕರಾಗಿ ಥಿಯೇಟರ್ನಿಂದ ಹೊರಬರುತ್ತಿದ್ದಾರೆ. ಬಿಡುಗಡೆಗೆ ಮುನ್ನವೇ ಚಾರ್ಲಿ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಿತ್ತು. ಕನ್ನಡ ಭಾಷೆಯ ಪ್ರಸಾರ ಹಕ್ಕುಗಳು ₹21 ಕೋಟಿಗೆ ಕಲರ್ಸ್ ಕನ್ನಡದ ಪಾಲಾಗಿದೆ. ಅಲ್ಲದೆ ಈ ಸಿನಿಮಾದ ಚಾರ್ಲಿ ನಾಯಿಗೆ ಸಹ ಅಭಿಮಾನಿ ಬಳಗವಿದೆ. ಚಿತ್ರ ಬಿಡುಗಡೆಗೂ ಮುನ್ನ ಚೆನ್ನೈನ ಸತ್ಯಂ ಸಿನಿಮಾಸ್ ಎದುರು ಚಾರ್ಲಿ ಶ್ವಾನದ ಬೃಹತ್ ಕಟೌಟ್ ನಿಲ್ಲಿಸಲಾಗಿತ್ತು. ಚಾರ್ಲಿ ಸಿನಿಮಾ ಬಿಡುಗಡೆಯಾದಾಗಿನಿಂದ ಈ ಚಿತ್ರದ ಬಜೆಟ್ ಬಗ್ಗೆ ಬಹಳಷ್ಟು ಚರ್ಚೆಯಾಗಿತ್ತು. ಕೆಲ ಮಾಹಿತಿ ಪ್ರಕಾರ ಚಾರ್ಲಿ ಬಜೆಟ್ 25 ಕೋಟಿ, ಆದರೆ ಕೆಲ ಮೂಲಗಳ ಪ್ರಕಾರ 15 ಕೋಟಿಯಂತೆ. ಇನ್ನು ಈ ಸಿನಿಮಾ ವಿಶ್ವಾದ್ಯಂತ ಸರಿಸುಮಾರು 1800 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದೆ. ಗಲ್ಫ್ ದೇಶಗಳಲ್ಲಿ 100 ಸ್ಕ್ರೀನ್ಗಳಲ್ಲಿ ಹಾಗೂ ಯುಎಸ್ನಲ್ಲಿ 200 ಸ್ಕ್ರೀನ್ಗಳ ಬಿಡುಗಡೆಯಾಗಿದೆ. ಈ ಸಿನಿಮಾ ಕೇರಳದಲ್ಲಿ ಸಹ ಉತ್ತಮ ಕಲೆಕ್ಷನ್ ಮಾಡಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ಪ್ರಕಾರ ರಕ್ಷಿತ್ ಶೆಟ್ಟಿ ಅವರ 777 ಚಾರ್ಲಿ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗಳಿಕೆ ಮಾಡಿದ 3ನೇ ಕನ್ನಡ ಚಿತ್ರವಾಗಿದೆ. ರಕ್ಷಿತ್ ಶೆಟ್ಟಿ ಅಲ್ಲದೆ 777 ಚಾರ್ಲಿ ಚಿತ್ರದಲ್ಲಿ ನಟರಾದ ಎಚ್.ಜಿ. ಸೋಮಶೇಖರ್ ರಾವ್, ಅಭಿಜಿತ್ ಮಹೇಶ್, ಸಂಗೀತ ಶೃಂಗೇರಿ, ಭಾರ್ಗವಿ ನಾರಾಯಣ್, ರಾಜ್ ಬಿ ಶೆಟ್ಟಿ ಮತ್ತು ಹಲವಾರು ಕಲಾವಿದರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕಿರಣ್ ರಾಜ್ ಕೆ ನಿರ್ದೇಶನದ ಈ ಚಿತ್ರದ ಛಾಯಾಗ್ರಹಣವನ್ನು ಅರವಿಂದ್ ಕಶ್ಯಪ್ ಮಾಡಿದ್ದು ಮತ್ತು ಸಂಕಲನವನ್ನು ಪ್ರತೀಕ್ ಶೆಟ್ಟಿ ಮಾಡಿದ್ದಾರೆ. ನೋಬಿನ್ ಪಾಲ್ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಅಪಘಾತದಲ್ಲಿ ತನ್ನ ಕುಟುಂಬದ ಸದಸ್ಯರನ್ನು ಕಳೆದುಕೊಳ್ಳುವ ದುರಂತದ ಪರಿಣಾಮವಾಗಿ ನಾಯಕನ ಜೀವನ ಮತ್ತು ಅವನ ಖಿನ್ನತೆಯ ಸಮಸ್ಯೆಗಳು ಹೇಗೆ ಒಂದು ನಾಯಿಯ ಬರುವಿಕೆಯಿಂದ ಬದಲಾಗುತ್ತದೆ ಹಾಗೂ ಮನುಷ್ಯನ ಬದುಕಿನಲ್ಲಿ ಅವುಗಳ ಪ್ರಾಮುಖ್ಯತೆ ಏನು ಎಂಬುದನ್ನು ಈ ಚಿತ್ರ ಅರ್ಥ ಮಾಡಿಸುತ್ತದೆ ಎಂದರೆ ತಪ್ಪಲ್ಲ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.